ಹೋಮಾಚಾರ ಮಲ್ಪದು ಕುಂಟಾರ್ದನ ಕಳದಲ್ಪ ಮಲ್ಪೇರು ದೇವರನ್ನ ಚಾಕರಿ ಬತ್ತನ ಇಂಚಿನ ಅನ್ಯ ಮಲ್ಪಿನ ಗೊತ್ತಿದ್ದು ಎಂಕ್ಲಾಡಿ ಪೊನ್ನುಗೆ ಎಂಟ್ರ ಬತ್ತಂಡ ಎಂಕುಲು ಪೊನ್ನು ಕೊರ್ರ ಹಾಪುಜಿಂದ ಬಂಡ ನಿಖಿಲ್ ಮಿತ್ತ ಜಾತಿ ಎಂಕುಲು ತೀರ್ಥ ಜಾತಿ. ನಮ್ಮ ಕೊಟ್ಟಿಗೆಗೆ ರಾತ್ರಿ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಾಕಿ ಹೋಗಿದ್ದ. ಅದು ಕೂಡ ನಮಗೆ ಗೊತ್ತಿದೆ. ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇವರು ಹೋದ್ರೆ ಅಲ್ಲೇ ಫಾಲೋ ಮಾಡಿ ಕೂತಿರ್ತಾರೆ. ಬೆದರಿಕೆ ಹಾಕಿದ್ರು, ಮನೆಯಲ್ಲಿ ಯಾರನ್ನಾದ್ರೂ ಒಬ್ರನ್ನ ತೆಗಿತೀನಂತ. ಅರ್ಚಕನಿಂದ ಮಾಟಮಂತ್ರ ಪ್ರಯೋಗ. ಕತ್ತಿ ಹಿಡಿದು ಮಧ್ಯರಾತ್ರಿ ಮನೆಗೆ ಪ್ರವೇಶ. ಪೂಜೆ ಮಾಡ್ತಿದ್ದವನ ಒನ್ ಸೈಡ್ ಲವ್. ಟಾರ್ಚರ್ಗೆ ವಿದ್ಯಾಭ್ಯಾಸ ನಿಲ್ಲಿಸಿದ ಯುವತಿ. ಈ ದೃಶ್ಯಗಳನ್ನು ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಾ. ಮಧ್ಯರಾತ್ರಿ ಕತ್ತಿ ಹಿಡಿದು ಮನೆಗೆ ಬಂದ ಯುವಕ ಮಾಟ ಮಂತ್ರ ಪ್ರಯೋಗ ಮಾಡಿ ಹೊರಟು ಹೋಗಿದ್ದಾನೆ. ಮನೆಯ CCTV ದೃಶ್ಯಗಳಲ್ಲಿ ಸ್ಥಳೀಯ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದ ಅರ್ಚಕ ಮಾಡಿ ಹೋದ ದುಷ್ಕೃತ್ಯ ಇದೀಗ ಬೆಳಕಿಗೆ ಬಂದಿದೆ. ಬೆಳ್ತಂಗಡಿ ತಾಲೂಕು ತೆಕ್ಕಾರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಮನೆಯ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲೊಂದು ಪುಟ್ಟ ಕುಟುಂಬ ವಾಸ ಇದೆ. ಈ ಕುಟುಂಬದ ನೆಮ್ಮದಿ ಇದೀಗ ಮಣ್ಣು ಪಾಲಾಗಿದೆ. ಇವರ ನೆಮ್ಮದಿ ಕೆಡಿಸ್ತಿರೋ ವ್ಯಕ್ತಿ ಹಿಂದೆ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದ ಶಿರಸಿ ಮೂಲದ ಶೇಷಗಿರಿ. ತೆಕ್ಕಾರಿನಲ್ಲಿ ವಾಸವಿದ್ದ ಜಯಂತ ಜಯಂತಿ ದಂಪತಿಗಳು ಪುತ್ರಿ ಸುಮಿತ್ರಾ ಎಂಬಾಕೆಯ ಜಾತಕವನ್ನು ತೋರಿಸಲು ದೇವಸ್ಥಾನಕ್ಕೆ ಹೋಗಿದ್ರು. ಆಮೇಲೆ ನಡೆದ ಘಟನೆಯನ್ನ ಅವರೇ ವಿವರಿಸ್ತಾರೆ, ಕೇಳಿ. ನನ್ನ ಮಗಳಿಗೆ ಅನಾರೋಗ್ಯ ಕಾರಣದಿಂದ ನಮ್ಮ ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ನಾನು ಹೋದೆ. ಪದೇ ಪದೇ ಅವಳಿಗೆ ಆರೋಗ್ಯದ ಸಮಸ್ಯೆ ಬರ್ತಿತ್ತು. ಹಾಗೆ ಅಡ್ಮಿಟ್ ಆಗ್ತಾ ಇದ್ಲು. ಎಕ್ಸಾಮ್ ಟೈಮಲ್ಲಿ ಸೇವೆಯನ್ನು ಮಾಡಿಸಿದಾಗ ಜಾತಕವನ್ನು ತಗೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ಜಾತಕವನ್ನು ತಗೊಂಡು ಹೋದಾಗ ಆವಾಗ ಏನಿಲ್ಲ, ಹೀಗೆ ಓದುವುದು ತಲೆಗೆ ಹತ್ತುವುದಿಲ್ಲ, ಹಾಗೆ ಹೀಗೆ ಅಂತ ಹೇಳಿದರು. ಆನಂತರ ನಾವು ಅದನ್ನು ಲೆಕ್ಕಕ್ಕೆ ತೆಗೆಯದೆ ಬಂದೆ ಮನೆಗೆ. ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಅರ್ಚಕ ಶೇಷಗಿರಿ ತಾನೇ ಸ್ವತಃ ಮನೆಯವರ ಸಂಪರ್ಕ ಸಾಧಿಸಿ ದೋಷಗಳ ಬಗ್ಗೆ ವಿವರಿಸಿ ಪೂಜೆ ಮಾಡಿಸುವುದಕ್ಕೆ ಮುಂದಾಗಿದ್ದಾನೆ. ಬಂದ ನಂತರ ಯಾರ ನೆರೆಹೊರೆಯ ಮನೆಯವರಿಂದ ನನ್ನ ನಂಬರನ್ನು ತೆಗೆದುಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು, ಹೀಗೆ ವಶೀಕರಣ ಆಗಿದೆ, ಅದನ್ನು ತೆಗಿಬೇಕು, ಇಲ್ಲದ್ರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದರು. ಅದನ್ನು ಸತ್ಯ ನಂಬಿ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ವಶೀಕರಣವನ್ನು ತೆಗಿಬೇಕು, ಕುಂಬಳಕಾಯಿ ಮತ್ತು ಕೆಂಪು ನೂಲು, ಕಪ್ಪು ನೂಲು, ಕುಂಕುಮ, ಅರಸಿನ ಇಷ್ಟವನ್ನು ಹಿಡ್ಕೊಂಡು ಬನ್ನಿ, ನಾನು ತೆಗಿತೇನೆ. ನಂತರ ಅದೇನಾಯಿತೋ ಗೊತ್ತಿಲ್ಲ. ಶೇಷಗಿರಿ ನೇರವಾಗಿ ಮನೆಗೆ ಬಂದು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದ್ದಾನೆ. ಎಂಕ್ಲಾಡಿ ಪೊನ್ನು ಕೇಂದ್ರ ಬತ್ತಂಡ ಹಾಜಾನ ಪೊನ್ನು ಕೇಂದ್ರ ಅನ್ನೋಗೆ ಎಂಕುಲು ಒರಿಯ ಬತ್ತಗನೆ ಎಂಕುಲು ಪೊನ್ನು ಕೊರ್ರ ಹಾಪುಜಿಂದ ಬಂಡ ಪೊನ್ನು ಕೊರ್ರ ಹಾಪುಜಿ ನಿಖಿಲ್ ಮಿತ್ತ ಜಾತಿ ಎಂಕುಲು ತೀರ್ಥ ಜಾತಿ. ಮನೆಯವರು ಮತ್ತು ಹುಡುಗಿ ಮದುವೆಗೆ ಒಪ್ಪಿಗೆ ನೀಡಿರುವುದಿಲ್ಲ. ಇದಕ್ಕೆ ಸುಮ್ಮನಾಗದ ಅರ್ಚಕ ಶೇಷಗಿರಿ ಹುಡುಗಿಯ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿದ್ದಾನೆ. ಈ ವಿಚಾರ ಗೊತ್ತಾದ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಈತನನ್ನು ಕೆಲಸದಿಂದ ಹೊರಹಾಕುತ್ತೆ. ಆದರೂ ಸುಮ್ಮನಾಗದ ಈತ ರಾತ್ರಿ ಹೊತ್ತು ಹುಡುಗಿಯ ಮನೆಗೆ ಬಂದು ಕೊಟ್ಟಿಗೆಗೆ ಬೆಂಕಿ ಹಚ್ಚಿ ಹೋಗಿದ್ದಾನೆ ಎಂದು ಮನೆಯವರು ಆರೋಪಿಸಿದ್ದಾರೆ. ರಾತ್ರಿ 2:30 ಗಂಟೆ ರಾತ್ರಿಗೆ 1 ತಾರೀಕು ದಾನಿ ಬತ್ತದು ಎಂಕಲ ತಾರಾಯದ ಕೊಟ್ಟಾಗ ಸೂಪಾರ್ದನ ಪೊರ್ತುಗು ಮಾಮೂಲು ಲಕ್ಕೀರು ಲಕ್ಕದಾನಗ ಒಂದು ಎದುರ್ದ ಬಾಕಿಲ್ ದೆಪರ ವಾನಮನೆ ಅಂತ ದೆಪರ ಅಪ್ಪಜಿ ಬೆರ್ದ ಒಂದು ಎಂಕುಲು ಜೆತ್ತಿತ್ತು ಎಂಕಲೆ ನಿದ್ರೆ ಹತ್ತಿತ್ತು ನೆಡ್ಡೆ ಲೆತ್ತದು ಪಿರಾದ ಬಾಕಿಲ್ ದೆತ್ತದು ಅಲ್ಲಂಚಾದ ಬಣ್ಣಗ ಮೂಲು ಇಡೀ ಸೂಲು ಹಾಕೋದು ಗಾಡಿದ ಕೈತಾಡಿ ಬರ್ತದುಂಡು. ಗಾಡಿ ಅಲ್ಪನೇ ಉಂಡು. ಗಾಡಿನ ಚೂರು ಆಕಾರದೀಯ ಬುಕ್ಕ ಬರಿತ ಇಲ್ಲದಾರೆ ಲೆತ್ತ ಎಂಕಲ ಕೈತಲ್ದು ಇಲ್ಲದಾರೆ ಲೆತ್ತಾನಾಗ 6 ಬತ್ತದು ಪಂಪು ಸ್ವಿಚ್ ಬಾರ್ ತಾರಾಗಿದ್ದ ಮೇಲೆ ಸೂ ಬತ್ತದು ತೆಕೈರೇನು. ಅಂದು ಸಾಕ್ಷಿ ಇಲ್ಲ ಎಂಬ ಕಾರಣಕ್ಕೆ ಪೊಲೀಸರು ಕೇಸನ್ನು ಅಲ್ಲೇ ಬಿಟ್ಟಿದ್ರು. ಮುಂದೆಯೂ ತೊಂದರೆ ಆಗಬಹುದು ಎಂಬ ಕಾರಣಕ್ಕೆ ಮನೆಯವರು ಸುತ್ತಮುತ್ತ CCTV ಅಳವಡಿಸಿದ್ದಾರೆ. ಇದೀಗ CCTVಯಲ್ಲಿ ಅರ್ಚಕನ ಮಾಟ ಮಂತ್ರದ ಪ್ರಯೋಗ ಬೆಳಕಿಗೆ ಬಂದಿದೆ. ಹಾಕಿದು அண்ணாவில் பிஜாய் பண்ண எங்கள் தார சங்கே திக்குச்சு போது லைட்டு பாடுது பூரை இடிக்கிற லைட்டு பாடுது ஜாலி டெப்புரை பாடுது போது ஜெத்து புல்பூத்துனாக்கா
ಹೋಮಾಚಾರ ಮಲ್ತದ್ದು ಕುಂಟಾರದನ ಕಳೆದಲ್ಪ ಮಲ್ತೇರು ಕೈ ಕಾನೆಲ್ಲ ಕಿಲಿತ್ತಲ್ಪ ಮತ್ತು ಒರ್ಮೆ ಅಲ್ಪ ಕುಂಕುಮ ಮಂಜಲ್ದ ಪೊಡಿ ಪೂರ ಪಾಡ್ದೇರು ತಾರಾಯಣ ಅರ್ತದ್ದು ಐಕು ಮಲ್ತದ್ದು ದೀಚೇರು ಈತು ಜಲ್ಲಿ ಅಲ್ಪ ಅಂಚುಂಡು ಐಕು ಪೂರ ಈತು ಮಲ್ತೇರು. ಈತನ ಉಪಟಳ ಇಲ್ಲಿಗೆ ನಿಲ್ಲುವುದಿಲ್ಲ. ಮಂಗಳೂರಿಗೆ ಸುಮಿತ್ರ ವಿದ್ಯಾಭ್ಯಾಸ ಮಾಡ್ತಿದ್ದ ಕಾಲೇಜನ್ನು ಗುರುತಿಸಿ ಅಲ್ಲಿಗೂ ಹೋಗಿ ತೊಂದರೆಯನ್ನು ನೀಡಿದ್ದಾನೆ. ಇದರಿಂದ ನೊಂದ ಮನೆಯವರು ಮಗಳ ರಕ್ಷಣೆಗಾಗಿ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ನನ್ನ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ನಮಗೆ ಕಾಲ್ ಮಾಡಿ ಅಂತ ಹೇಳಿದರೆ ಆಯಿತು ಅಂತ ನಾವು ಹೇಳಿ ಅವರ ಅಷ್ಟು ಕಾಂಟ್ಯಾಕ್ಟಲ್ಲಿ ನಾವೇನು ಇರಲಿಲ್ಲ. ಅಷ್ಟು ತನಕ ಅವರ ನಂಬರ್ ಕೂಡ ನಮ್ಮಲ್ಲಿ ಇರಲಿಲ್ಲ. ಆನಂತರ ಬಂದೆವು, ಇವೆಲ್ಲ ಕಾಲೇಜಿಗೆ ಹೋದರು. ಆನಂತರ ಇವರನ್ನು ಕಾಂಟ್ಯಾಕ್ಟಲ್ಲಿ ನಂಬರ್ ಇಟ್ಕೊಂಡಿದ್ರಲ್ಲ, ನನ್ನನ್ನು ಮದುವೆ ಆಗು, ಪ್ರೀತಿಸ್ತಾ ಇದ್ದೇನೆ ನಿಮ್ಮನ್ನು ಹಾಗೆ ಹೀಗೆ ಅಂತ ಅವಳಿಗೆ ಟಾರ್ಚರ್ ಕೊಟ್ಟು ನಮಗೆ ಗೊತ್ತಾಯಿತು. ಆನಂತರ ನಾನು ಕಾಲೇಜಿನ ಅವಳನ್ನು ಕರ್ಕೊಂಡು ಬಂದೆ. ಯಾಕಂದರೆ ಅಲ್ಲಿ ಕಾಲೇಜಿಗೆ ಹೋಗೋದು ಮತ್ತು ಪೋಸ್ಟಿಂಗ್ ಹತ್ತಿರ ವೆಲ್ನಾಕಲ್ಲಿ ಅಲ್ಲಿ ಹೋಗಿ ವೆಯ್ಟಿಂಗ್ ಮಾಡೋದು, ಸಿಕ್ಕವರಿಗೆ ಕಾಲ್ ಮಾಡೋದು, ಎಲ್ಲಿ ಹೋಗ್ತಾಳೆ, ಏನು ಹೇಳ್ತಾಳೆ, ಎಲ್ಲಿಂದ ಹೋಗ್ತಾಳೆ, ಹಾಗೆಲ್ಲ ಮಾಡ್ತಿದ್ದ. ಅದಕ್ಕೆ ನಾವು ಅಲ್ಲಿಂದ ಕರ್ಕೊಂಡು ಬಂದೇವೆ. ಆನಂತರ ಊರಿನಲ್ಲಿ ಎಲ್ಲ ಅಪಪ್ರಚಾರ ಮಾಡಿದ. ನಾನು ಅವಳನ್ನು ಮದುವೆ ಆಗಿದ್ದೇನೆ, ಉಡುಪಿ ಕೃಷ್ಣ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೇನೆ, ರಿಜಿಸ್ಟರ್ ಆಗಿದೆ, ಅದಕ್ಕೆ ನಾವು ದಾಖಲೆ ತೋರಿಸಿ ಅಂತ ನಾವು ಪೊಲೀಸ್ ಸ್ಟೇಷನಲ್ಲಿ ಕೇಳಿದ್ದೇವೆ. ಅದಕ್ಕೆ ದಾಖಲೆ ಅವನು ತೋರಿಸಲಿಲ್ಲ. ಆನಂತರ ಊರಲ್ಲೆಲ್ಲ ಅಪಪ್ರಚಾರ ಮಾಡಿದ್ದು ತುಂಬ. ಆನಂತರ ಅದೆಲ್ಲ ಆಯಿತು. ಆನಂತರ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ. ಮುಚ್ಚಳಿಕೆಯನ್ನು ನಾನು ಅವರ ತಂಟೆಗೆ ಹೋಗುವುದಿಲ್ಲ ಅಂತೆಲ್ಲ ಮುಚ್ಚಳಿಕೆ 3 ಸಲ ಬರ್ಕೊಂಡು ಬಂದಿದ್ದೇವೆ ಇಲ್ಲಿ ಉಪ್ಪಿನಂಗಡಿ. ವಿದ್ಯಾಭ್ಯಾಸ ಮಾಡಿ ಸ್ವಂತ ಕಾಲ ಮೇಲೆ ನಿಲ್ಲಬೇಕೆಂಬ ಸುಮಿತ್ರ ಕನಸು ಇದೀಗ ಪಾಗಲ್ ಪ್ರೇಮಿಯಿಂದ ನಾಶವಾಗ್ತಿದೆ. ಸುಮಿತ್ರ ಕೂಡ ನನಗೆ ಮದುವೆಯಾಗಲು ಇಷ್ಟವಿಲ್ಲ ಎಂದು ಹೇಳಿದರೂ ಕೂಡ ಪದೇ ಪದೇ ತೊಂದರೆಯನ್ನು ಕೊಡ್ತಿದ್ದಾನೆ. ಅದರಲ್ಲೂ ಕತ್ತಿ ಹಿಡಿದುಕೊಂಡು ಮನೆಯ ಸುತ್ತಮುತ್ತ ತಿರುಗಾಡಿದ್ದು ಜೀವ ಭಯದಿಂದ ಬದುಕ್ತಿದ್ದಾರೆ. ಆಮೇಲೆ ಅವರಿನಾಗಿ ನಂಗೆ ಕಾಲೇಜ್ ಸ್ಟಾಪ್ ಆಯ್ತು ಇಲ್ಲಿಗೆ. ಆಮೇಲೆ ಮನೆಗೆ ಬರೋದು, ಕಾಲೇಜಲ್ಲಿ ಫಾಲೋ ಮಾಡೋದು, ಹಾಸ್ಟೆಲ್ಗೆ ಬಂದು ಫಾಲೋ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಇದರಿಂದಾಗಿ ತುಂಬ ಭಯ ಆಗ್ತುಂಟು. ಮುಂದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಮನೆಗೆ ಬಂದುಬಿಟ್ಟು ತುಂಬ ತೊಂದರೆ ಎಲ್ಲ ಕೊಡ್ತಿದ್ದಾರೆ. ತುಂಬ ಟಾರ್ಚರ್ ಆಗ್ತುಂಟು ಅವರಿಂದ. ಇಲ್ಲ ಹೋಗ್ಬೇಕಂತಿದ್ದೀನಿ, ಆದರೆ ಇವರಿಂದ ನಂಗೆ ಹೋಗೋಕ್ಕಾಗ್ತಿಲ್ಲ. ಅವರಲ್ಲಿ ಬರೋದಿಲ್ಲ ಅಂತ ಯಾವ ಗ್ಯಾರಂಟಿ ಸಹ ಇಲ್ಲ. ಅವ್ರು ಬಂದೇ ಬರ್ತಾರೆ ಅಲ್ಲಿಗೆ ಹುಡುಕಿಕೊಂಡು. ಮೊನ್ನೆ ನನ್ನನ್ನೇ ಹುಡುಕಿಕೊಂಡು ನನ್ನ ಚಿಕ್ಕಪ್ಪನ ಮನೆಗೆ ಸಹ ಹೋಗಿದ್ದಾರೆ. ಆದರೆ ಎಜುಕೇಷನ್ ಮೇಯ್ನಾಗಿ ಬೇಕಿತ್ತು ನನಗೆ. ಯಾಕಂತೇಳಿ ನಾನು ಇಷ್ಟಪಟ್ಟು ಹೋದದ್ದು ಆ ಕಾಲೇಜಿಗೆ, ನಂಗೆ ಆ ಕೋರ್ಸ್ ಬೇಕಂತೇಳಿ. ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಉಪ್ಪಿನಂಗಡಿ ಪೊಲೀಸರಿಂದ ನ್ಯಾಯ ಸಿಗುವ ಭರವಸೆ ಇಲ್ಲ ಎಂದು ಸುಮಿತ್ರ ಪೋಷಕರು ನೋವು ತೋಡಿಕೊಂಡಿದ್ದಾರೆ. ಹಾಗೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ನಿನ್ನೆ ಹೋಗಿ. ಹಾಗೆ ಇವತ್ತು ಬಂದು ಪೊಲೀಸ್ನವರು ಮಹಾರಾಜರು ಮಾಡಿ ಹೋಗಿದ್ದಾರೆ. ಇನ್ನು ನಾಳೆ ಫೋನ್ ಮಾಡ್ತೇನೆ, ಕೋರ್ಟಿಗೆ ಕರೀತೇನೆ ಅಂತ ಹೇಳಿದ್ದಾರೆ. ಅಷ್ಟು ನಮಗೆ 100% ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಧಾರ್ಮಿಕವಾಗಿ ಎಲ್ಲ ಇದರಲ್ಲಿ ಅವನು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಪೊಲೀಸರ ಮೇಲೆ ಕೂಡ ನಂಬಿಕೆ. ಆ SI ಇರುವುದು ಸಿರ್ಸಿಯವರತ್ತೆ, ಇವರು ಕೂಡ ಸಿರ್ಸಿಯವರೇ. ಅವರ ಕಡೆಯಿಂದ ಸಪೋರ್ಟ್ ಇದೆ ಅಂತ ನಮಗೆ ಅನಿಸ್ತಾ ಇದೆ ಮಾತಿನಲ್ಲಿ. ಪೂಜೆ ಮಾಡಿಕೊಂಡು ದೇವರ ಸೇವೆಯಿಂದ ಎಲ್ಲರಿಗೂ ಮಾದರಿಯಾಗಬೇಕಿದ್ದ ಶೇಷಗಿರಿ ಹೆಣ್ಣಿನ ಹಿಂದೆ ಬಿದ್ದು ಪಾಗಲ್ ಪ್ರೇಮಿಯಾಗಿದ್ದಾನೆ. ಶಿರಸಿ ಮೂಲದ ಸಾಕಷ್ಟು ಅರ್ಚಕರು ಈ ಭಾಗದ ದೇವಸ್ಥಾನಗಳಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಶೇಷಗಿರಿಯಂಥವರಿಂದ ಅವರಿಗೂ ಕೆಟ್ಟ ಹೆಸರು ಬರುವಂತಾಗಿದೆ. ಮಹಿಳಾ ಸಂಘಟನೆಗಳು ಈ ಪ್ರಕರಣದಲ್ಲಿ ಮುಂದೆ ಬಂದು ಸುಮಿತ್ರ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಬೇಕಿದೆ. ಈ ಬಗ್ಗೆ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡು ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸಬೇಕಿದೆ. ತುಳು ಟೈಮ್ಸ್, ತೆಕ್ಕಾರು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.